ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು ನಮ್ಮ ಲೈಫ್ ಆರಾಮಾಗಿರುತ್ತೆ ಅಂತ ಅನ್ಕೊಳ್ಳೋರು ತುಂಬ ಜನ ಇದ್ದಾರೆ. ಆದರೆ 4 ಸರ್ಕಾರಿ ಕೆಲಸದ ಆಫರ್ಗಳಿದ್ದರೂ ಅದನ್ನೆಲ್ಲ ಬಿಟ್ಟು ಆಕೆ ತನ್ನದೇ ಆದಂಥ ಒಂದು ಅಕಾಡೆಮಿಯನ್ನು ಸ್ಥಾಪಿಸಿದ್ದಾರೆ. ಆ ಮೂಲಕವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬೆಳಕಾಗಿದ್ದಾರೆ ಈ ಮಹಿಳೆ. ಹಾಗಿದ್ರೆ ಯಾರು ಈ ಮಹಿಳೆ ನೋಡೋಣ ಬನ್ನಿ. ಈಗಿನ ಕಾಲದಲ್ಲಿ ಸರ್ಕಾರಿ ನೌಕರಿ ಸಿಗಲು ಜನರು ಲಕ್ಷ ಲಂಚ ಕೊಟ್ಟು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಬಯಸ್ತಾರೆ. ಆದರೆ ಇಲ್ಲೊಬ್ಬರು ಈ ಮಾತಿಗೆ ತದ್ವಿರುದ್ಧವಾಗಿ ತಮಗೆ 4 ಸರ್ಕಾರಿ ನೌಕರಿ ಹುಡುಕಿಕೊಂಡು ಬಂದರೂ ಸರ್ಕಾರಿ ಕೆಲಸವನ್ನು ಬದಿಗಿಟ್ಟು ತಮ್ಮ ಕನಸಿನ ಕೂಸನ್ನು ಆಕಾಶದ ಎತ್ತರಕ್ಕೆ ಒಯ್ಯಬೇಕು ಅಂತ ಕನಸು ಕಾಣುವ ಅಪರೂಪದ ವ್ಯಕ್ತಿಯೊಬ್ಬರು ಇಲ್ಲಿದ್ದಾರೆ. 4 ಸರ್ಕಾರಿ ನೌಕರಿ ಬಂದಾಗ ಅದನ್ನು ತಗೊಂಡು ಲೈಫಲ್ಲಿ ಆರಾಮಾಗಿರೋದು ಬಿಟ್ಟು ಇವರಿಗೆ ಯಾಕೆ ಇದೆಲ್ಲ ಅಂತ ಮೂಗು ಮುರಿದವರು ಇದ್ದಾರೆ. ಆದರೆ ಇವರ ನಿಜವಾದ ಕತೆ ಇಲ್ಲಿದೆ ನೋಡಿ. ಹೀಗೆ ಮಕ್ಕಳ ಜೊತೆ ಖುಷಿಯಾಗಿ ಮಾತಾಡ್ತಾ ಅವರಿಗೆ ಪಾಠವನ್ನು ಮಾಡ್ತಿರೋ ಇರುವ ಹೆಸರು ಲಕ್ಷ್ಮೀ ಹಿರೇಮಠ ಅಂತ. ಮೂಲತಃ ಹಾವೇರಿಯವರಾದ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಇವರಿಗೆ 4 ಸರ್ಕಾರಿ ನೌಕರಿಗಳು ಒದಗಿ ಬಂದರೂ ಹೋಗಿಲ್ಲ ಇವರು. ಇನ್ನು ಇವರ ಪತಿ ವಿದೇಶದಲ್ಲಿ ಉನ್ನತ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲಕ್ಷ್ಮಿ ಅವರಿಗೆ ವಿದೇಶಕ್ಕೆ ಬಾ ಅಂತ ಹೇಳಿದ್ರು. ತಮ್ಮದೇ ಕನಸಾದ ಲಕ್ಷ ಅಕಾಡೆಮಿಯನ್ನು ಆಗಸದ ಎತ್ತರಕ್ಕೆ ಒಯ್ಯಲು ಹುಬ್ಬಳ್ಳಿಯಲ್ಲಿ ಹಗಲಿರಲು ಶ್ರಮಿಸ್ತಾ ಇದ್ದಾರೆ. ನಾವು ದುಡ್ಡು ಮಾಡಲು ಈ ಲಕ್ಷ ಅಕಾಡೆಮಿಯನ್ನು ಮಾಡಿಲ್ಲ, ನಮಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉನ್ನತ ಮಟ್ಟದ ಹುದ್ದೆಯನ್ನು ಸೇರಬೇಕನ್ನೋ ಸಲುವಾಗಿ ಈ ಲಕ್ಷ ಅಕಾಡೆಮಿ ಮಾಡಿದ್ದೇನೆ ಅಂತಾರೆ ಲಕ್ಷ್ಮೀ ಹಿರೇಮಠ. ಆ್ಯಕ್ಚುಲಿ ಇದು ಲಕ್ಷ ಅಕಾಡೆಮಿ ಇರೋದು ಕಮರ್ಷಿಯಲ್ ಬೇಸ್ಡ್ ಇಲ್ಲ, ಡಿವೋಷ್ನಲ್ ಬೇಸ್ಡ್. ನಮ್ಮದು ಆ್ಯಕ್ಚುಲಿ ದುಡ್ಡಿಗೋಸ್ಕರ ನಾನು ಮಾಡ್ತಾ ಇಲ್ಲ. ಯಾಕಂದರೆ ನನ್ನ ಇನ್ಲಾಸ್ ರಿಟೈರ್ಡ್ ತಹಶೀಲ್ದಾರ್ ಇದ್ದಾರೆ, ನನ್ನ ಫಾದರ್ ಇನ್ಲಾ. ಆ್ಯಂಡ್ ಇನ್ನೊಂದು ಮಾತು ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಅಬ್ರಾಡಲ್ಲಿರ್ತಾರೆ ಟಾಟಾ ವೋಲ್ಟಾಸಲ್ಲಿ. ಅವ್ರದ್ದು ಹ್ಯಾಂಡ್ಸಮ್ ಸ್ಯಾಲ್ರಿ ಇದೆ. ಓಕೆ, ಇದು ನಿಸ್ವಾರ್ಥ ಸೇವೆಯಿಂದನೇ ನಾನು ಮಾಡಬೇಕಂತ ಇಷ್ಟಪಡ್ತೀನಿ. ನಾ ಯಾವುದಾದ್ರೂ ಹಣಕ್ಕೋಸ್ಕರ ಇದು ಲಕ್ಷ ಅಕಾಡೆಮಿ ಇಲ್ಲ. ಎಷ್ಟೋ ಬಡ ಮಕ್ಕಳು ಗಾಮನಗಟ್ಟಿಯಿಂದ ಭಾಳ ಜನ ಬರ್ತಾ ಇರ್ತಾರೆ. ಅವರಿಗೆ ನಾ ಎಷ್ಟೋ ಬಡ ಮಕ್ಕಳಿಗೆ ನಾನು ಫೀಸೇ ತೊಗೊಳ್ಳೋದಿಲ್ಲ. ಇವನ್ ಕೂಲಿ ಕಾರ್ಮಿಕರು ಇರ್ತಾರೆ, ಇವನ್ ಬಾಂಡೆ ತಿಕ್ಕಿ ಜೀವನ ಮಾಡ್ತಕ್ಕಂತ ಇರ್ತಾರೆ. ಅವರಿಗೆಲ್ಲ ನಾನು ಫೀಸೇ ತೊಗೊಳ್ಳೋದಿಲ್ಲ, ನಾನು ಫ್ರೀ ಸರ್ವಿಸ್ ಕೊಡ್ತೀನಿ. ಅದು ಫೀಸ್ ತೊಗೊಳಂಗಿಲ್ಲ ಅಂತ ಹೇಳಿ ತೊಗೊಳಂಗಿಲ್ಲ ಅಂತಲ್ಲ, ಸೊ ಕನ್ಸೆಷನ್ ಮಾಡ್ತೀನಿ. ಆಮೇಲೆ ರಿಸೋರ್ಸ್ ಪರ್ಸನ್ಗಳೆಲ್ಲ ಬರ್ತಾ ಇರ್ತಾರೆ. ಸೊ ಯಾವ ರೀತಿ ಅಂತಂದರೆ ನಾವು ಮಾಡ್ತಾ ಇರೋದು ಬೇರೆ ಡಿಸ್ಟಿಕ್ಕಿಂದ ಬರ್ತಾ ಇರ್ತಾರಲ್ಲ, ಸೊ ಅವರಿಗೆ ನಾಲೆಜ್ ಕೊಡಲಿಕ್ಕೋಸ್ಕರ ಇದು ಮಾಡ್ತಾ ಇರೋದು. ಇದು ಲಕ್ಷ ಇನ್ನು ಲಕ್ಷ ಟ್ಯೂಟೋರಿಯಲ್ ವಿದ್ಯಾರ್ಥಿನಿ ಹೇಳೋ ಪ್ರಕಾರ ಇಂಥ ಶಿಕ್ಷಕರು ಸಿಗೋದು ತುಂಬ ಅಪರೂಪ. ಲಾಕ್ಡೌನ್ ಸಮಯದಲ್ಲೂ ಆನ್ಲೈನಲ್ಲಿ ನಮಗೆ ಆಫ್ಲೈನ್ ಥರ ಕ್ಲಾಸ್ ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಪಾಠದಲ್ಲಿ ನಮಗೆ ಸಮಸ್ಯೆ ಅಂತ ಅನಿಸಿದಾಗ ಅರ್ಥವಾಗೋ ಹಾಗೆ ಹೇಳ್ತಾರೆ. ಇದೆಲ್ಲದರ ನಡುವೆ ಅವರು ತಮ್ಮ ಕುಟುಂಬಕ್ಕೆ ಅಷ್ಟು ಸಮಯ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನಮಗೆ ಅಷ್ಟು ಸಮಯ ಕೊಡ್ತಾರೆ ಅಂತಾಳೆ ವಿದ್ಯಾರ್ಥಿನಿ. ಒಟ್ಟಲ್ಲಿ 4 ಸರ್ಕಾರಿ ನೌಕರಿ ಬಂದರೂ ಅವುಗಳನ್ನು ಬದಿಗೊತ್ತಿ ತಮ್ಮ ಗಂಡನ ಜೊತೆ ವಿದೇಶದಲ್ಲಿ ಐಷಾರಾಮಿ ಜೀವನ ನಡೆಸೋದು ಬಿಟ್ಟು ತಮ್ಮ ಕನಸಿನ ಕೂಸಾದ ಲಕ್ಷ ಅಕಾಡೆಮಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕನ್ನುವ ಕನಸು ನನಸಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಟೀಚರ್ ಆಗಿರಲಿಲ್ಲ, ಅವರು ಒಂದು ಪೇರೆಂಟ್ಗಿಂತ ಹೆಚ್ಚಾಗಿದ್ರು. ಕೆಲವೊಂದು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನಾಗ್ಯದ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆದರೆ ಅವ್ರು ಪ್ರತಿಯೊಬ್ಬ ಮಕ್ಕಳೊಳಗೆ ಏನು ನಡಿಲಿಕ್ಕತ್ತದ, ಅವ್ರ ಮನಸ್ಸೊಳಗೆ ಏನು ನಡೆದದ ಅನ್ನೋದನ್ನ ಅವ್ರು ಮೊದಲು ಪೇರೆಂಟ್ಸ್ಗಿಂತ ಮೊದಲು ಅವ್ರು ತಿಳ್ಕೊತಿದ್ರು. ಆಮೇಲೆ ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಅವ್ರು ಪ್ರತಿ ಸಲ, ಹಿಂಗೆ ಆಗ್ಯದ್ರಿ, ಅದಕ್ಕೆ ನಿಮ್ಮ ಮಗಳು ಹಿಂಗೆ ಮಾಡತ್ತಾಳ, ಒಂದು ಸ್ವಲ್ಪ ನೋಡ್ರಿ ಅಂತ. ಅಷ್ಟು ಅವರು ಮಕ್ಕಳ ಬಗ್ಗೆ ಪ್ರತಿಯೊಂದು ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಿದ್ರು. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಅವರು ಮ್ಯಾಥ್ಸ್ ಬಗ್ಗೆ ಹೇಳಬೇಕಂದ್ರೆ, ಮ್ಯಾಥ್ಸ್ ನನ್ನ ಮಗಳಿಗೆ ಭಾಳ ಡಿಫಿಕಲ್ಟ್ ಆಗ್ತಿತ್ತು ಸ್ಟಾರ್ಟಿಂಗ್. ಆದ್ರೆ ಆಕಿ ಯಾವಾಗಿಲ್ಲಿ ಬಂದ್ಲ ಅವಾಗಿಂದ ಆಕಿ ಅಬೌವ್ 95 ಮಾಡ್ಲಿಕ್ಕತ್ತಾಳ. ಆಮೇಲೆ ಸೈನ್ಸ್ ಆಗಲಿ, ಆಮೇಲೆ ಇಂಗ್ಲೀಷ್ ಆಗಲಿ, ಸೋಷಲ್ ಆಗಲಿ, ಎಲ್ಲ ಸಬ್ಜೆಕ್ಟಿಗೂ ಅತ್ಯುತ್ತಮವಾದ ಟೀಚರನ್ನು ಅವ್ರನ್ನ ಕರೆಸಿ ಅತ್ಯುತ್ತಮವಾಗಿ ರಿಸಲ್ಟ್ ಮಾಡಲಿಕ್ಕೆ ಟೀಚರ್ ಅನುಕೂಲ ಮಾಡಿಕೊಟ್ಟಾರಂತ ಹೇಳಿ